ಈ ಪಾರ್ಲರ್ ಅಥವಾ ಸಲೂನ್ಗಳಿಗೆ ಹೋಗೋದೇನೆ ತುಂಬ ಕಮ್ಮಿ ಖರ್ಚಲ್ಲಿ ತಲೆ ಕೂದಲು ಎಷ್ಟೇ ರಫ್ ಆಗಿದ್ರೂ ಕೂಡ ತುಂಬ ಸಾಫ್ಟ್ ಆಗಬೇಕು, ಸ್ಮೂತ್ ಆಗಬೇಕು, ಶೈನಿಂಗ್ ಬರಬೇಕು ಅಂತಂದರೆ ನೀವು ಈ ಒಂದು ಬೆಸ್ಟ್ ಕಂಡೀಷ್ನರನ್ನು ಉಪಯೋಗ ಮಾಡ್ಬೋದು. ನಿಮಗೆ ಒಂದೇ ವಾಶ್ಗೆ ಅಂದರೆ ತಲೆ ಕೂದಲು ಎಷ್ಟೇ ರಫ್ ಆಗಿದ್ರೂ ಕೂಡ ಈ ಥರ ಸಾಫ್ಟ್ ಸ್ಮೂತ್ ಆಗಬೇಕು ಅಂತಂದರೆ ನೀವು ಇದೊಂದು ಬೆಸ್ಟ್ ಕಂಡೀಷ್ನರನ್ನು ನೀವು ಶಾಂಪೂ ಮಾಡಿದ ನಂತರ ಉಪಯೋಗ ಮಾಡ್ಬೋದು. ಇದನ್ನು ನಾನು ಉಪಯೋಗ ಮಾಡ್ತಾ ಇರೋದಕ್ಕೆ ನಿಮಗೆ ರೆಕಮೆಂಡ್ ಮಾಡ್ತಾ ಇದ್ದೇನೆ. ನನ್ನ ತಂಗಿ ಅಂದರೆ ನನ್ನ ಸಿಸ್ಟರ್ ಇದನ್ನ ಉಪಯೋಗ ಮಾಡ್ತಾ ಇದ್ಲು. ನಾನು ಒಂದ್ಸರಿ ಅಪ್ಲೈ ಮಾಡಿ ನೋಡಿದೆ. ಒಂದೇ ವಾಶಿಗೆ ಇದೆಯಲ್ವ, ತಲೆ ಕೂದಲು ಸಿಕ್ಕಾಪಟ್ಟೆ ಸ್ಮೂತ್ ಮತ್ತು ಸಾಫ್ಟ್ ಅನ್ನಿಸ್ತು ನನಗೆ. ಅದಾದ ನಂತರ ನಾನು ಇದ್ರ ಬಗ್ಗೆ ರಿಸರ್ಚ್ ಮಾಡಿದ್ದೆ, ಒಳ್ಳೆಯ ಫೀಡ್ಬ್ಯಾಕ್ ಇದೆ. ಈವನ್ ನೀವು ಮಿಂತ್ರಾ ಅಥವಾ ನೈಕಾ ಆನ್ಲೈನ್ ಶಾಪ್ ಇದೆಯಲ್ವ, ಅದರಲ್ಲಿ ಬೇಕಾದರೆ ಇದರ ರಿವ್ಯೂ ಅನ್ನಂದರೆ ಫೀಡ್ಬ್ಯಾಕನ್ನು ನೀವು ಚೆಕ್ ಮಾಡ್ಬೋದು. ಇದು ಲೋರಿಯಲ್ ಪ್ಯಾರಿಸ್ ಅವ್ರದ್ದು ಹೈಲೋರಾನ್ ಮಾಯ್ಶ್ಚರ್ ಕಂಡೀಷ್ನರ್ ಅಂತ ಅಂದ್ಬಿಟ್ಟು 72 hours ಮಾಯ್ಶ್ಚರ್ ಸೀಲಿಂಗ್ ಕಂಡೀಷ್ನರ್. ಲೋರಿಯಲ್ ಪ್ಯಾರಿಸ್ ಅವ್ರದ್ದು ಹೈಲೋರಾನ್ ಮಾಯ್ಶ್ಚರ್ 72 hours ಮಾಯ್ಶ್ಚರ್ ಸೀಲಿಂಗ್ ಕಂಡೀಷ್ನರ್. ತಲೆ ಕೂದಲಲ್ಲಿ ನಿಮಗೆ ಮಾಯ್ಶ್ಚರೈಸಿಂಗ್ ಅಂಶ ಇಲ್ಲದಿದ್ದರೆ ತಲೆ ಕೂದಲು ಸಿಕ್ಕಾಗುತ್ತೆ, ರಫ್ ಆಗುತ್ತೆ, ಡ್ರೈ ಆಗುತ್ತೆ, ಕಟ್ ಆಗುತ್ತೆ, ತಲೆ ಕೂದಲು ಹಾಳಾಗುತ್ತೆ. ಮ್ಯಾನೇಜ್ ಮಾಡೋಕ್ಕಾಗಲ್ಲ. ನೀವು ಏನೇ ಹೇರ್ ಸ್ಟೈಲ್ ಮಾಡಿ ಅಥವಾ ಯಾವುದೇ ಥರ ಬಾಚಿ ಹೇಗೆ ಬೇಕಾದರೂ ಕಟ್ಕೊಳ್ಳಿ, ನಿಮ್ಗೆ ಚೆನ್ನಾಗಿ ಕಾಣಿಸಲ್ಲ ತಲೆ ಕೂದಲು ಹಾಳಾಗಿದ್ದಾಗ ಅಥವಾ ಡ್ಯಾಮೇಜ್ ಆಗಿದ್ದಾಗ. ಸೊ ತುಂಬ ಈಸಿಯಾಗಿ ತಲೆ ಕೂದಲನ್ನು ಮೇಂಟೈನ್ ಮಾಡುವಾಗಿರಬೇಕು. ಅಂದರೆ ತುಂಬ ಬೇಗ ಸಿಕ್ಕಾಗಬಾರ್ದು. ತಲೆ ಕೂದಲು ಸಾಫ್ಟ್ ಆಗಿರಬೇಕು, ಸಿಲ್ಕಿ ಆಗಿರಬೇಕು, ಸ್ಮೂತ್ ಆಗಿರಬೇಕು, ಶೈನಿಂಗ್ ಇರಬೇಕು. ನೋಡಿ, ಒಂದು ಸರಿ ಹಾಕಿರೋದು ನಿಮ್ಗೆ ಗೊತ್ತಾಗುತ್ತೆ ಶೈನಿಂಗ್ ಯಾವ ಥರ ಇದೆ ಅಂತ. ಈ ಥರ ಆಗಬೇಕು, ತಲೆ ಕೂದಲು ಚೆನ್ನಾಗಿರಬೇಕು ಅಂತಂದರೆ ನೀವು ಶಾಂಪೂ ಆದ ನಂತರ ಕಂಡೀಷ್ನರ್ ಅಪ್ಲೈ ಮಾಡಲೇಬೇಕು. ಅದರಲ್ಲೂ ನೀವು ಈ ಥರ ಕಂಡೀಷ್ನರನ್ನು ಅಪ್ಲೈ ಮಾಡಿದ್ರಿ ಅಂತಂದರೆ ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ತುಂಬ ಡ್ರೈ ಆಗಿರುವಂಥ ತಲೆ ಕೂದಲಿಗೆ ಇದು ಮಾಯ್ಶ್ಚರೈಸಿಂಗ್ ಅಂಶ ಏನಿರುತ್ತೆ ಅದನ್ನ ಲಾಕ್ ಮಾಡುತ್ತೆ. ತಲೆ ಕೂದಲು ಡ್ರೈ ಆಗೋದಾಗೆ ತಪ್ಪಿಸುತ್ತೆ. ತಲೆ ಕೂದಲು ಡ್ರೈ ಆದರೆ ರಫ್ ಆಗುತ್ತೆ, ಕಟ್ಟಾಗುತ್ತೆ, ತುಂಡಾಗುತ್ತೆ, ಚೆನ್ನಾಗಿ ಕಾಣಿಸಲ್ಲ, ನಿಮಗೆ ಮ್ಯಾನೇಜ್ ಮಾಡೋಕ್ಕೂ ಆಗಲ್ಲ, ಯಾವುದೇ ಥರ ಹೇರ್ ಸ್ಟೈಲ್ ಮಾಡೋದಕ್ಕೂ ಆಗಲ್ಲ. ನಿಮ್ಮ ತಲೆ ಕೂದಲು ಹೆಲ್ದಿ ಆಗಿದ್ರೆ, ಸ್ಮೂತ್, ಸಿಲ್ಕಿ, ಸಾಫ್ಟ್ ಆಗಿದ್ರೆ ಜಸ್ಟ್ ಒಂದು ಸರಿ ನೀವು ಹೇರ್ ಸ್ಟ್ರೈಟ್ನರಲ್ಲಿ ಸ್ಟ್ರೈಟ್ ಮಾಡಿಕೊಂಡ್ರೂ ಸಾಕು, ಸಖತ್ತಾಗಿ ಕಾಣುತ್ತೆ. ಸಲೂನಲ್ಲಿ ನಿಮಗೆ ತಲೆ ಕೂದಲು ಸ್ಟ್ರೈಟನ್ ಮಾಡಿದ್ರೆ ಯಾವ ಥರ ರಿಸಲ್ಟ್ ಸಿಗುತ್ತೆ ಆ ಥರ ಸಿಗುತ್ತೆ. ನಾನಿವತ್ತು ನಿನ್ನೆ ತಲೆ ಸ್ನಾನ ಮಾಡಿ ಅಂದರೆ ಶಾಂಪೂ ಹಾಕಿ ಈ ಕಂಡೀಷ್ನರನ್ನು ಅಪ್ಲೈ ಮಾಡಿದೆ. ಇವತ್ತು ಜಸ್ಟ್ ಒಂದ್ಸರಿ ಲೈಟಾಗಿ ಹೇರ್ ಸ್ಟ್ರೈಟನ್ ಮಾಡಿಕೊಂಡೆ. ನೀಟಾಗಿ ಕೂತ್ಕೊಳ್ಳುತ್ತೆ. ನಿಮಗೆ ನೋಡಿದರೆ ಗೊತ್ತಾಗುತ್ತೆ ರಿಸಲ್ಟನ್ನು. ನಾನು ಅಂದರೆ ಲೈವ್ ಆಗಿ ನೀವೇ ನೋಡ್ತಾ ಇದ್ದೀರಾ, ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ, ತುಂಬ ಸಿಲ್ಕಿ ಮತ್ತು ಅಂದರೆ ಸಾಫ್ಟಾಗಿ ಕೂಡ ಅನಿಸುತ್ತೆ ನಿಮಗೆ. ಸೊ ಯಾವಾಗಲೂ ಅಷ್ಟೇ ತಲೆ ಕೂದಲು ಚೆನ್ನಾಗಿರಬೇಕು ಅಂತಂದರೆ ಬರೀ ನಾವು ಶಾಂಪೂ ಅಥವಾ ಆಯಿಲ್ ಮಸಾಜ್ ಮಾಡಿದ್ರೆ ಸಾಕಾಗಲ್ಲ. ನಾವು ಈ ಕಂಡೀಷ್ನರ್ ಕೂಡ ಅಪ್ಲೈ ಮಾಡಬೇಕಾಗುತ್ತೆ. ಯಾಕಂತಂದರೆ ಕಂಡೀಷ್ನರ್ ಅಪ್ಲೈ ಮಾಡೋದ್ರಿಂದ ಹೊರಗಡೆ ಪೊಲ್ಯೂಷನ್ ಏನಿರುತ್ತೆ ಅಥವಾ ಬಿಸಿಲಿಗೆ ಏನಿರುತ್ತೆ, ತಲೆ ಕೂದಲು ರಫ್ ಆಗೋದು, ಡ್ಯಾಮೇಜ್ ಆಗೋದು, ಹಾಳಾಗೋದು, ಇದೆಲ್ಲದರಿಂದ ಪ್ರೊಟೆಕ್ಟ್ ಆಗುತ್ತೆ. ಆದ್ದರಿಂದ ಬರೀ ನಮ್ಮ ಮುಖ ಅಷ್ಟೇ ಚಂದ ನಾವು ಮೇಕಪ್ ಮಾಡಿಕೊಂಡು ಬಣ್ಣ ಹಾಕ್ಕೊಂಡು ಅಥವಾ ಏನೋ ರೆಡಿ ಹಾಕ್ಕೊಂಡು ಹೋದರೆ ಸಾಕಾಗಲ್ಲ. ತಲೆ ಕೂದಲು ಕೂಡ ನೀಟಾಗಿದ್ದರೆ, ಪಾಲಿಶ್ಡ್ ಆಗಿದ್ದರೆ ನಾವು ತುಂಬ ಚೆನ್ನಾಗಿ ಕಾಣ್ತೇವೆ. ಆದ್ದರಿಂದ ತಲೆ ಕೂದಲನ್ನು ಕ್ಲೀನಾಗಿ ಮೇಂಟೈನ್ ಮಾಡಬೇಕು ಅಂತಂದರೆ ಆಯಿಲ್ ಮಸಾಜ್ ಮಾಡೋದೆಷ್ಟು ಮುಖ್ಯನೋ, ಒಳ್ಳೆ ಶಾಂಪು ಹಾಕಿ ತೊಳ್ಕೊಳ್ಳೋದೆಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ನೀವು ಕಂಡೀಷ್ನರ್ಗಳನ್ನು ಅಪ್ಲೈ ಮಾಡೋದು. ಎಷ್ಟೋ ಜನ ನಾವೇನು ತಪ್ಪು ಮಾಡ್ತೀವಿ ಅಂತಂದರೆ ಕೆಲವರು ಬರೀ ಸೋಪ್ ಹಾಕಿ ತೊಳ್ಕೊಂಡು ಸುಮ್ಮನಾಗ್ತಾರೆ, ಶಾಂಪು ಹಾಕಿ ತೊಳ್ಕೊಂಡು ಸುಮ್ಮನಾಗ್ತಾರೆ. ಅದಾದ ನಂತರ ಇವಾಗಿನ ಜನ್ರೇಷನಲ್ಲಂತೂ ನಾವು ಆಯಿಲ್ ಅಪ್ಲೈ ಮಾಡೋದೇ ಇಲ್ಲ. ಮುಂಚೆ ಹಿಂದಿನ ಕಾಲದಲ್ಲಿ ಏನು ಮಾಡ್ತಾಯಿದ್ವಿ, ತಲೆ ಸ್ನಾನ ಆದ ನಂತರ ಅಥವಾ ಒಂದೆರಡು ದಿನ ಬಿಟ್ಟಾದ ನಂತರ ಚೆನ್ನಾಗಿ ತಲೆಗೆ ಆಯಿಲ್ ಮಸಾಜ್ ಹಾಕಿ ಬಿಟ್ಬಿಡ್ತಿದ್ವಿ. ಒಳ್ಳೆ ಕಂಡೀಷ್ನರ್ ಥರ ಕೆಲಸ ಮಾಡ್ತಾಯಿತ್ತು. ಇವಾಗ ನಾವು ಹೊರಗಡೆ ಹೋಗ್ತೀವಿ, ಜಾಸ್ತಿ ತಲೆಯಲ್ಲಿ ಆಯಿಲ್ ಇದ್ದರೆ ಚೆನ್ನಾಗಿ ಕಾಣಿಸಲ್ಲ ಅಂತ ಅಂದ್ಬಿಟ್ಟು ತಲೆ ಸ್ನಾನ ಮಾಡಿ ಆದ ನಂತರ ಕೂಡ ನಾವು ಆಯಿಲ್ ಅಪ್ಲೈ ಮಾಡಲ್ಲ. ತಲೆ ಕೂದಲನ್ನೇ ಡ್ರೈ ಆಗಿ ಬಿಟ್ಕೊಂಡು ಹೋಗಿರ್ತೀವಿ. ಸೊ ತಲೆ ಕೂದಲು ಬೇಗ ಡ್ಯಾಮೇಜ್ ಆಗುತ್ತೆ. ಇದೆಲ್ಲದರಿಂದ ಪ್ರೊಟೆಕ್ಟ್ ಮಾಡಬೇಕು. ನಮ್ಮ ತಲೆ ಕೂದಲು ಚೆನ್ನಾಗಿರಬೇಕು ಅಂತ ಅಂದರೆ ಆಯಿಲಿಗೂ ನಾವು ಅಪ್ಲೈ ಮಾಡಲ್ಲ. ಅಟ್ಲೀಸ್ಟ್ ನೀವು ತಲೆ ಸ್ನಾನ ಆದ ನಂತರ ಕಂಡೀಷ್ನರ್ನ ಅಪ್ಲೈ ಮಾಡಬೇಕು. ಇದನ್ನು ಯಾವ ಥರ ನೀವು ಅಪ್ಲೈ ಮಾಡೋದು ಅಂತಂದರೆ, ತಲೆ ಸ್ನಾನ ಮಾಡಿ ಅಂದರೆ ಯಾವುದಾದ್ರೂ ಮೈಲ್ಡ್ ಶಾಂಪುಗಳನ್ನು ಹಾಕಿ ನೀವು ತಲೆ ಸ್ನಾನ ಮಾಡ್ತೀರಲ್ವ, ನೀರನ್ನು ಅಂದರೆ ತೊಳ್ಕೊಂಡು ಕ್ಲೀನಾಗಿ ನೀರು ಹಾಕ್ಕೊಂಡು ಕೊನೆಯ ಸ್ಟೆಪ್ ನೀವು ಒಂದು ಸ್ವಲ್ಪ ಕಂಡೀಷ್ನರ್ ಕೈಯಲ್ಲಿ ತಗೊಂಡು ಕ್ಲೀನಾಗಿ ಈ ಲೆಂತ್ ಇದೆಯಲ್ವ ಅದಕ್ಕೆ ಅಪ್ಲೈ ಮಾಡಬೇಕು. ತಲೆ ಈ ಬುರುಡೆ ಅಥವಾ ಈ ತಲೆ ಏನಿದೆ ಸ್ಕಾಲ್ಪ್ ಅದಕ್ಕೆ ಅಪ್ಲೈ ಮಾಡಲಿಕ್ಕಿಲ್ಲ. ತಲೆ ಕೂದಲಿಗೆ ಮಾತ್ರ ಅಪ್ಲೈ ಮಾಡಿ ತಿಕ್ಕಬೇಕು. 1 ಅಥವಾ 2 ನಿಮಿಷ ಕ್ಲೀನಾಗಿ ಮಸಾಜ್ ಮಾಡಬೇಕು. ತುದಿ ತನಕ ನೀವು ಕ್ಲೀನಾಗಿ ಅಪ್ಲೈ ಮಾಡಿ, ಅಂದರೆ ಅಂಗೈಯಲ್ಲಿ ಈ ಥರ ಅಪ್ಲೈ ಮಾಡಿ ಒದ್ದೆ ಕೂದಲಿಗೆ ಮಸಾಜ್ ಮಾಡಿದರೆ ಅಟ್ಲೀಸ್ಟ್ 1-2 ನಿಮಿಷ. ಅದಾದ ನಂತರ ಕ್ಲೀನಾಗಿರುವಂಥ ನೀರನ್ನು ತಲೆಗೆ ಹಾಕಿ ತೊಳ್ಕೊಂಡು ಬಿಡುವಂಥದ್ದು. ಮತ್ತೆ ಶಾಂಪು ಹಾಕಲಿಕ್ಕಿಲ್ಲ. ಕಂಡೀಷ್ನರ್ ಹಾಕಿ 1-2 ನಿಮಿಷ ನೀಟಾಗಿ ಈ ಥರ ಮಸಾಜ್ ಮಾಡಿಕೊಂಡು ಕ್ಲೀನ್ ನೀರಲ್ಲಿ ತೊಳ್ಕೊಂಡು ಬಿಟ್ಬಿಡುವಂಥದ್ದು.
ಸೊ ಆ ಕಂಡೀಷ್ನಿಂಗ್ ಅಂಶ ಏನಿರುತ್ತೆ ಅದು ನಿಮ್ಮ ತಲೆ ಕೂದಲಲ್ಲಿ ಉಳ್ಕೊಂಡು ತಲೆ ಕೂದಲನ್ನು ತುಂಬ ಚೆನ್ನಾಗಿ ಕಾಪಾಡುತ್ತೆ, ಸಾಫ್ಟ್ ಆಗೋ ಥರ ಮಾಡುತ್ತೆ, ಸಿಲ್ಕಿ ಆಗೋ ಥರ ಮಾಡುತ್ತೆ, ಸ್ಮೂತ್ ಆಗೋ ಥರ ಮಾಡುತ್ತೆ, ನಿಮ್ಮ ತಲೆ ಕೂದಲು ಚೆನ್ನಾಗಿ ಇರೋ ಥರ ನೋಡ್ಕೊಳ್ಳುತ್ತೆ. ಅದರಿಂದ ಮತ್ತಿನ್ನೊಂದು ಏನು ಅಂತಂದರೆ, ನೀವು ಒಳ್ಳೆ ಕ್ವಾಲಿಟಿಯ ಕಂಡೀಷ್ನರನ್ನು ಹಾಕ್ಕೊಂಡ್ರಿ ಅಂತಂದರೆ ನಿಮ್ಮ ತಲೆ ಕೂದಲಿಗೆ ಬೇಕಾಗಿರುವಂಥ ಪೋಷಕಾಂಶಗಳನ್ನು ಕೂಡ ಕೊಡುತ್ತೆ, ಮತ್ತು ತಲೆ ಕೂದಲು ಜಾಸ್ತಿ ಡ್ಯಾಮೇಜ್ ಆಗೋದನ್ನು ತಪ್ಪಿಸುತ್ತೆ. ಅದರಿಂದ ಕೂಡ ತಲೆ ಕೂದಲು ಉದುರೋದು ಕೂಡ ತಪ್ಪು ಹೋಗುತ್ತೆ. ಇನ್ನೊಂದು ಏನು ಅಂದರೆ ಕಮ್ಮಿ ಆಗುತ್ತೆ. ಇನ್ನೊಂದು ಏನು ಅಂತಂದರೆ, ನೀವು ಯಾವುದ್ಯಾವುದೋ ಕಂಡೀಷ್ನರ್ಗಳನ್ನು ಜಾಸ್ತಿ ಕೆಮಿಕಲ್ ಇರುವಂಥ ಕಂಡೀಷ್ನರ್ಗಳನ್ನು ಹಾಕಿದ್ರೆ ತಲೆ ಕೂದಲು ಉದುರ್ಬೋದು ಅಥವಾ ಡ್ಯಾಂಡ್ರಫ್ ಆಗುವಂಥ ಚಾನ್ಸಸ್ ಇರುತ್ತೆ. ಆದ್ದರಿಂದ ಯಾವಾಗಲೂ ಅಷ್ಟೇ ಒಳ್ಳೆ ಕ್ವಾಲಿಟಿಯ ಒಳ್ಳೆ ಕಂಡೀಷ್ನರನ್ನೇ ಅಪ್ಲೈ ಮಾಡಿ. ಏನೇನಾದರೂ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಒಂದ್ಸರಿ ಬ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ಇದನ್ನು ಬೈ ಮಾಡುವ ಲಿಂಕನ್ನು ನಾನು ಈ ವಿಡಿಯೋದಲ್ಲಿ ಹಾಕಿರ್ತೇನೆ. ಆನ್ಲೈನಲ್ಲಿ ಆರಾಮ್ಸೆ ಬೈ ಮಾಡ್ಬೋದು. ನಿಮಗೆಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಇದು ಸಿಗುತ್ತೆ, ಎಲ್ಲ ಕಾಸ್ಮೆಟಿಕ್ಸ್ ಅಂಗಡಿಗಳಲ್ಲೂ ಸಿಗುತ್ತೆ, ನಿಮಗೆ ನೈಕಾ, ಮಿಂತ್ರಾ, ಅಮೆಝಾನ್ ಎಲ್ಲ ಆ್ಯಪ್ಗಳಲ್ಲೂ ಸಿಗುತ್ತೆ. ನಿಮಗೆ ಲಿಂಕ್ ಬೇಕು ಅಂತಂದರೆ ಇದನ್ನ ಡೈರೆಕ್ಟಾಗಿ ಪರ್ಚೇಸ್ ಮಾಡುವಂಥದ್ದು ಈ ವಿಡಿಯೋದಲ್ಲಿ ಹಾಕಿರ್ತೇನೆ. ಹಾಗೆಯೇ ಇನ್ನೊಂದು ಏನು ಅಂತಂದರೆ, ಈ ವಿಡಿಯೋಗಳನ್ನು ನೀವು ನೋಡೋದು ಮಾತ್ರ ಅಲ್ಲ, ಶೇರ್ ಮಾಡೋದಕ್ಕೂ ಮರಿಬೇಡಿ. ಫಸ್ಟ್ ಟೈಮ್ ನೀವು ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಯಾಕಂತಂದರೆ ಒಳ್ಳೊಳ್ಳೆ ಮಾಹಿತಿಗಳನ್ನು ಶೇರ್ ಮಾಡ್ತಾ ಇರ್ತೇನೆ, ನಿಮ್ಗೆ ಅದರಿಂದ ತುಂಬ ಉಪಯೋಗಕ್ಕೆ ಬರ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಹತ್ರ ನೋಡೋದಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.